ಪಂಜಾ ಗ್ರಾಮ ಪಂಚಾಯತ್ನ ತೆರಿಗೆ ಇತರ ಶುಲ್ಕ ಹಾಗೂ ಅಂಗಡಿಗಳ ಬಾಡಿಗೆ ಹಣವನ್ನು ದುರುಪಯೋಗ ಮಾಡಿದ ಆರೋಪದಲ್ಲಿ ಗ್ರಾಮ ಪಂಚಾಯತ್ ಸಿಬ್ಬಂದಿಯನ್ನ ಆಡಳಿತ ಅಮಾನತು ಮಾಡಿರುವ ಘಟನೆ ಸುಳ್ಯದಲ್ಲಿ ನಡೆದಿದೆ. ಪಂಜಾ ಗ್ರಾಮ ಪಂಚಾಯತ್ನಲ್ಲಿ ಬಿಲ್ ಕಲೆಕ್ಟರ್ ಆಗಿರುವ ಬಾಬು ಅಮಾನತಿಗೊಳಗಾದವರು ಅವರು ಸಾರ್ವಜನಿಕರಿಂದ ಸಂಗ್ರಹಿಸಿದ ಹಣವನ್ನು ಬ್ಯಾಂಕ್ಗೆ ಪಾವತಿಸದೆ ದುರುಪಯೋಗ ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ಗ್ರಾಮ ಪಂಚಾಯತ್ ಆಡಳಿತ ಮತ್ತು ಪಿಡಿಒ ಅವರು ವಿಚಾರಿಸಿದಾಗ ಬಾಬು ಕೃತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿಯು ತುರ್ತು ಸಭೆ ನಡೆಸಿ ಅಮಾನತು ನಿರ್ಣಯವನ್ನು ಕೈಗೊಂಡಿದೆ ಹಾಗೂ ಸುಬ್ರಹ್ಮಣ್ಯ ಠಾಣೆಗೆ ದೂರನ್ನು ನೀಡಿದೆ. 2024-25ನೇ ಸಾಲಿನಲ್ಲಿ 6,05,000 ರೂಪಾಯಿ ಹಾಗೂ 2025-26ನೇ ಸಾಲಿನ 7,89,000 ರೂಪಾಯಿ ಸೇರಿದಂತೆ ಒಟ್ಟು 13,94,000 ರೂಪಾಯಿಗಳನ್ನು ವಂಚಿಸಿದ್ದಾರೆ ಎಂದು ತಿಳಿದು ಬಂದಿದೆ.